ಮಿನ್ನೆಪೋಲಿಸ್ನಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದಿಳಿದ ಡೆಲ್ಟಾ ವಿಮಾನದ ಭಾರತೀಯ ಮೂಲದ ಸಹ ಪೈಲಟ್ ರುಸ್ತುಂ ಬಗ್ವಾಗರ್ರನ್ನು ಪ್ರಯಾಣಿಕರು ಇಳಿಯುತ್ತಿರುವಾಗಲೇ ಬಂಧಿಸಲಾಯಿತು. ಕಾಂಟ್ರಾ ಕೋಸ್ಟಾ ಕೌಂಟಿಯ ಶೆರೀಫ್ ವಿಭಾಗದವರು ಹೋಮ್ಲ್ಯಾಂಡ್ ಭದ್ರತಾ ಪಡೆಯವರೊಡನೆ ಡೆಲ್ಟಾ ವಿಮಾನವು ಬಂದಿಳಿಯುತ್ತಲೇ ವಿಮಾನದ ಕಾಕ್ಪಿಟ್ಗೆ ನುಗ್ಗಿದ್ದರು. 34ರ ಪ್ರಾಯದ ಸಹ ಪೈಲಟ್ ರುಸ್ತುಂ ಬಗ್ವಾಗರ್ರನ್ನು ಬಂಧಿಸಿ ಕರೆದುಕೊಂಡು ಹೋದರು. ಡೆಲ್ಟಾದವರ ಬೋಯಿಂಗ್ 757-300 ವಿಮಾನವು ಮಿನ್ನೆಪೋಲಿಸ್ನಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದ ಪ್ರಯಾಣಿಕರ ವಿಮಾನವಾಗಿತ್ತು. ನಾವು ಇಳಿಯುವಾಗ ನಮ್ಮನ್ನು ತಳ್ಳಿಕೊಂಡುವವರು ಒಳಕ್ಕೆ ಬಂದರು ಎಂದು ಪ್ರಯಾಣಿಕರೊಬ್ಬರು ಸ್ಯಾನ್ ಫ್ರಾನ್ಸಿಸ್ಕೋ ಕ್ರಾನಿಕಲ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ತಪ್ಪಿಸಿಕೊಳ್ಳಲು ಅವಕಾಶವಾಗದಂತೆ ಬಂಧಿಸಿದೆವು ಎಂದು ತಾಯ್ನಾಡು ಭದ್ರತಾ ಪಡೆಯವರು ತಿಳಿಸಿದರು. ಯಾಕೆ ಬಂಧಿಸಿದ್ದಾರೆ ಹಾಗೂ ಬಂಧಿಸುತ್ತಾರೆ ಎಂಬ ಕಲ್ಪನೆಯೇ ಇಲ್ಲದಿರುವಾಗ ತಪ್ಪಿಸಿಕೊಳ್ಳುವ ಪ್ರಶ್ನೆಯೇ ಬರುವುದಿಲ್ಲ ಎಂದು ರುಸ್ತುಂ ಬಗ್ವಾಗರ್ ಹೇಳಿದ್ದಾರೆ. ಪತ್ತೆದಾರರು 2025ರ ಏಪ್ರಿಲ್ನಿಂದ ಬಾಲಕಿಗೆ ಲೈಂಗಿಕ ಕಿರುಕುಳದ ತನಿಖೆಯಲ್ಲಿ ತೊಡಗಿದ್ದಾರೆ. 10 ವರ್ಷದ ಬಾಲಕಿಯು ಹೇಳಿರುವ ಗುರುತಿಗೆ ಹೋಲುವ ವ್ಯಕ್ತಿ ಎಂದು ಸಂಶಯದ ಮೇಲೆ ಬಂಧನ ನಡೆದಿದೆ ಎಂದು ಒಂದು ಮೂಲದಿಂದ ತಿಳಿದುಬಂದಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸ್ಯಾನ್ ಫ್ರಾನ್ಸಿಸ್ಕೋ.